ಸ್ಟೇಟ್ಮೆಂಟನ್ನು ಖಂಡನೆ ಮಾಡ್ತಾ ಇದ್ದೇವೆ. ಖಾದರ್ ಅವರು ಯಾವತ್ತೂ ಇಂಥ ಕ್ರಿಮಿನಲ್ ಕೃತ್ಯಗಳಿಗೆ ಯಾರಿಗೂ ಅವರು ಸಹಾಯ ಮಾಡುವವರಲ್ಲ. ತಮ್ಗೆ ಗೊತ್ತಿದೆ, ಮೊನ್ನೆ ಇದಾದಂಥ ಸುಧಾಕರ್ ಶೆಟ್ಟಿಯವರು ಅವರು ಈ ಹಿಂದೆ ಕೂಡ ಅವರು ಕೂಡ ಇಂಥದ್ದೇ ಕೊಲೆ ಪ್ರಕರಣ 2 ಕೊಲೆ ಪ್ರಕರಣಗಳಿದ್ದುಕೊಂಡು ಇದ್ದವರು. ಆದರೆ ಅವರು ಇದ್ದವರು ಅಂತ ಅವ್ರನ್ನ ಹಾಗೆ ಮಾಡೋದು ಅಂತ ಅವ್ರನ್ನ ಹಾಗೆ ಮಾಡಬೇಕು ಅಂತ ನಾವು ಹೇಳೋದಲ್ಲ. ನಾವು ಹೇಳೋದು ಕ್ರಿಮಿನಲ್ ಇದಕ್ಕೆಲ್ಲ ಅದಕ್ಕೆ ಕಡಿವಾಣ ಆಗಬೇಕು. ಯಾರೇ ತಪ್ಪಿತಸ್ಥರು ಅದಕ್ಕೆ ತನಿಖೆಯಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಇವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಿಗೆ ಅವ್ರಿಗೆ ಗೊತ್ತಿಲ್ಲ, ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಮೊದಲು ಅದೇ ಮೊನ್ನೆ ಕೊಲೆಯಾದವರನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ರೌಡಿ ಶೀಟರ್ ಮಾಡಿದ್ದೇ ಅದೇ ಪಕ್ಷದವರೇ. ರೌಡಿ ಶೀಟರಾಗಿ ಅವರಲ್ಲಿ ರೌಡಿ ಶೀಟರನ್ನು ಅದನ್ನು ಅವರ ಇದು ಮಾಡಿಕೊಂಡು ಸಿಲುಕಿಸಿಕೊಂಡು ಅವರ ಅವಧಿಯಲ್ಲಿ ಆದಂಥ ಈ ಕೃತ್ಯಗಳು. ಈಗ ಬಿಟ್ಟು ಖಾದರ್ರವರಿಗೆ ಈ ರೀತಿ ಹೇಳೋದು, ಮತ್ತು ಸತೀಶ್ ಕುಂಪಲ್ರ ಬಗ್ಗೆ ನಾವೆಲ್ಲ ಊರಿನವರೇ, ಕ್ಷೇತ್ರದವರೇ, ಕುಂಪಲದವರೇ ಎಲ್ಲ ಇರೋದು. ಆದರೆ ಆ ರೀತಿಯ ಸ್ಟೇಟ್ಮೆಂಟ್ ಕೊಡೋದು ಅವರಿಗೆ ಅದು ಅವರ ಕ್ಷೋಭೆಗೆ ಅದು ಇದು ತರುವುದಲ್ಲ, ಅವರ ಇದಕ್ಕೆ ಶೋಭೆ ತರುವಂಥದ್ದಲ್ಲ ಅದು. ಅವರ ಚರಿತ್ರೆ ನೋಡಿದರೆ ಎಷ್ಟೋ ಇದೆ. ನಮ್ಮ ಜೊತೆ ಇದ್ದವರೇ ಅವರು, ನಮ್ಮ ಸಣ್ಣದಿರುವಾಗೆಲ್ಲ ನಮ್ಮ ಜೊತೆಗೆ ಇದ್ದರು. ನಾವೇನು ಅವ್ರನ್ನ ದೂರದಲ್ಲಿ ಅವರು ಏನು ಮಾಡಿದರು? ಮೊನ್ನೆ ಅವರೇ ಪಕ್ಷದೊಳಗೆ ಏನು ಮಾಡಿದರು? ಸಂತೋಷ್ ಕುಮಾರ್ ಶೆಟ್ಟಿ ಇಲೆಕ್ಷನಲ್ಲಿ ಏನು ಮಾಡಿದರು? ಅವರ ಪಕ್ಷದೊಳಗೆ ಇದ್ದುಕೊಂಡು ಏನು ಮಾಡಿದರು? ನಾನು ಅದನ್ನು ಓಪನ್ ಹೇಳಬೇಕಾಗಿಲ್ಲ. ಏನೆಲ್ಲ ಆಗಿದೆ ಅಂತ ಗೊತ್ತಿದೆ, ನಮಗೂ ಗೊತ್ತಿದೆ, ಜನರಿಗೆ ಎಲ್ಲ ಗೊತ್ತಿದೆ ಏನಾಗಿದೆ ಅಂತೆ. ಅಲ್ಲಿ ಅವರು ಸಹಕಾರಿ ಸಂಘ ಸ್ಥಾಪನೆ ಮಾಡಿದರು. ಅಲ್ಲಿ ಏನು ಮಾಡಿದರು? ಸಹಕಾರಿ ಸಂಘ ಮುಚ್ಚಿ ಹೋಗುವಂಥದ್ದು, ಲಕ್ಷಗಟ್ಟಲೆ ಲೋನ್ ತೆಕ್ಕೊಂಡು ಅದನ್ನು ಮುಚ್ಚಿಕೊಂಡು ಈಗ ಇದಾಕೊಂಡು ಅಲ್ಲಿ ಅವ್ಯವಸ್ಥೆ ಮಾಡಿದರು, ಅದು ಇಲ್ಲ. ಆಮೇಲೆ ಭೂ ವ್ಯವಹಾರದಲ್ಲಿ ಮಾರಾಟ ಮಾಡಲಿಕ್ಕೆ ಯಾರಾದರೂ ಒಂದು ಸ್ಥಳ ಕೊಟ್ಟರೆ ಅದನ್ನು ಇದು ಮಾಡಿಕೊಂಡು ಅದರಲ್ಲಿ ಎಷ್ಟು ಹಗರಣಗಳಾಗಿದೆ. ಇಷ್ಟೆಲ್ಲ ಹಗರಣಗಳು ಇರುವವರು ಖಾದರ್ರ ಬಗ್ಗೆ, ಖಾದರ್ಗೆ ಅಂಥದ್ದು ಒಂದು ಬೆರಳು ತೋರಿಸುವಂಥ ಇದು ಮಾಡಿದ್ದಾರೆ ಅಂತ ಯಾರಾದರೂ ಹೇಳಿ. ಅವರು ಈಗ ನಮ್ಮ ಇದರಿಂದ ಹೇಳೋದಲ್ಲ, ನಮ್ಮ ಕ್ಷೇತ್ರದ ಶಾಸಕರ ನೆಲೆಯಲ್ಲಿ ನಾವು ಹೇಳ್ತಾ ಇದ್ದೇವೆ. ಇದರಿಂದ ನಾವು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಸುಮ್ಮನೆ ಇಂಥ ಈ ಪ್ರಕರಣಗಳಿಗೆಲ್ಲ ರಾಜ್ಯಕ್ಕೆ ತರೋದು ಒಳ್ಳೆಯದಲ್ಲ ಅಂತ ಹೇಳಿಕೊಂಡು ಎಲ್ಲರೂ ಯಾರೇ ತಪ್ಪಿತಸ್ಥರಿದ್ದರೆ ಅವರಿಗೆ ಅದನ್ನು ಪನಿಷ್ಮೆಂಟ್ ಕೊಡುವಂಥದ್ದು ಮತ್ತು ಅದಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆ ಮಾಡುವಂಥದ್ದು ಪೊಲೀಸ್ ಇಲಾಖೆಯವರು ಮಾಡಲೇಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೇವೆ. ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಕೂಡ ಅವರಿಗೆ ಬೇಕಾದಂಥ ಶಿಕ್ಷೆಯನ್ನು ಕೊಡಲೇಬೇಕು, ಅದರಲ್ಲಿ 2 ಮಾತಿಲ್ಲ. ಮತ್ತು ಯಾವತ್ತು ಇವರು ಖಾದರ್ ಅವರು ಈ ಪ್ರಕರಣ ಈ ಕ್ರಿಮಿನಲ್ ಇವರಿಗೆ ಸಹಾಯ ಮಾಡಿದ್ದು ಯಾವತ್ತೂ ಇಲ್ಲ ಅಂತ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈಗ ಏನಾದಾಗ ಇಲ್ಲ ಅವತ್ತು ಕುಟುಂಬದ ಪಾತ್ರ ಇದೆ ಇಲ್ಲ ಅನ್ನೋ ಬಗ್ಗೆ ತನಿಖೆ ಆಗುವ ಮುಂಚೆ ಅವರು ರಿಯಾಕ್ಟ್ ಮಾಡುವ ಅಗತ್ಯ ಏನಿತ್ತು? ರಿಯಾಕ್ಟ್ ಮಾಡುವಾಗ ಅವರಾಗಿ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅವರು ಮಾತಾಡುವಾಗ ಅವರ ಫ್ಯಾಮಿಲಿಯವರು ಯಾರು ಬಂದು ಮಾತಾಡಿ ಈಗ ಹೇಳಿರ್ಬೋದು, ಅದು ತನಿಖೆ ಆಗಲಿ ಅಂತ ಹೇಳಿರ್ಬೋದು ಹೊರತು ಅದು ಮಾಡಿ ತಪ್ಪಲ್ಲ ಅಂತ ಅವರು ಮಾಡಿ ತಪ್ಪು ಅಂತ ಇದು ಮಾಡ್ತಾರೆ ಹೊರತು ಅದಕ್ಕೆ ಸಪೋರ್ಟ್ ಮಾಡಿ ಏನು ಮಾತಾಡಿಲ್ಲ ಅವರು.